ನಮಸ್ತೆ ಎಲ್ರಿಗೂ. ಮಕ್ಕಳಿಗೆ ಬೇಗ ಹೇರ್ ಗ್ರೋತ್ ಆಗಬೇಕು ಅಥವಾ ನಿಮ್ದಾದ್ರೆ ಇರ್ಬೋದು, ತಲೆ ಕೂದಲು ದಪ್ಪ ಕಪ್ಪು ತಿಕ್ಕಾಗಿ ಬೆಳಿಬೇಕು ಅಂತಂದ್ರೆ ಏನು ಮಾಡಬೇಕು? ಈ 3 ಸಿಂಪಲ್ ಟಿಪ್ಸ್ ಅನ್ನು ನೀವು ಫಾಲೋ ಮಾಡಿದ್ರೆ ಯಾರ್ದು ಬೇಕಾದರೂ ತಲೆ ಕೂದಲು ಇದೆಯಲ್ವ, ಒಂದು 3 ರಿಂದ 6 ತಿಂಗಳೊಳಗಡೆ ಸೊಂಪಾಗಿ ಬೆಳೆಯುತ್ತದೆ. ಫಸ್ಟ್, ನಾವು ಹೇರ್ ಗ್ರೋತ್ ಆಗಬೇಕು ಅಂತ ಬರೀ ತಲೆಗೆ ಆಯಿಲನ್ನು ಅಪ್ಲೈ ಮಾಡಿದ್ರೆ ಸಾಕಾಗಲ್ಲ. ಒಳಗಡೆ ನಮ್ಮ ತಲೆ ಕೂದಲಿಗೆ ಬೇಕಾಗುವಂತಹ ಪೋಷಕಾಂಶಗಳು ಇರುವಂತಹ ಆಹಾರನ ನಾವು ತಗೋಬೇಕು. ಅದು ಯಾವುದು? ಒಂದು ಮಕ್ಕಳಿಗೆ ರೆಗ್ಯುಲರ್ ಆಗಿ ಬೇಯಿಸಿದ ಮೊಟ್ಟೆನ ತಿನ್ನಿಸಿ ಅಥವಾ ಆಮ್ಲೆಟ್ ಮಾಡಿ ಕೊಟ್ಟರೆ ವಾರದಲ್ಲಿ ಒಂದು 3 ರಿಂದ 4 ಸರಿ ಆದರೂ ನಾವು ಮಕ್ಕಳಿಗೆ ಮೊಟ್ಟೆನ ಕೊಡಬೇಕು. ಇದು ಹೇರ್ ಗ್ರೋತಿಗೆ ತುಂಬ ಒಳ್ಳೆಯದು. ಮೊಟ್ಟೆಯ ಜೊತೆಗೆ ಹಾಲು ಮತ್ತು ಮೊಸರನ್ನು ಜಾಸ್ತಿ ತಿನ್ನಿಸಬೇಕು. ದಿನಕ್ಕೊಂದ್ಸರಿ ಆದರೂ ನೀವು ಮೊಸರನ್ನ ಮಕ್ಕಳಿಗೆ ಕೊಡ್ಬೋದು. ದಿನಕ್ಕೊಂದ್ಸರಿ ಆದರೂ ಮಕ್ಕಳಿಗೆ ಹಾಲನ್ನು ಕೊಡಿಸಿ. ಇದು ಪೋಷಕಾಂಶಗಳಿರೋದ್ರಿಂದ ಮಕ್ಕಳ ಆರೋಗ್ಯಕ್ಕೂ ಒಳ್ಳೆಯದು, ತಲೆ ಕೂದಲಿನ ಗ್ರೋತಿಗೆ ಕೂಡ ಒಳ್ಳೆಯದು. ಇದರ ಜೊತೆಗೆ ಸೊಪ್ಪು ತರಕಾರಿ ಜಾಸ್ತಿ ತಿನ್ನಬೇಕು. ಎಸ್ಪೆಷಲಿ ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು ಹೇರ್ ಗ್ರೋತಿಗೆ ತುಂಬ ಒಳ್ಳೆಯದು. ಅದರದ್ದು ಸಬ್ಜಿ ಅಥವಾ ಪಲ್ಯ, ಸಾಂಬಾರು ಮಾಡಿ ನೀವು ಕೊಡ್ಬೋದು, ಅಥವಾ ದಾಲ್ ಕಿಚಡಿ ಈ ಥರದ್ದೆಲ್ಲ ಮಾಡಿ ಕೊಡ್ಬೋದು. ಸೊಪ್ಪು ಅಥವಾ ಮೆಂತ್ಯ ಸೊಪ್ಪನ್ನು ಹಾಕಿಬಿಟ್ಟು ಇದು ಆರೋಗ್ಯಕ್ಕೆ ಒಳ್ಳೆಯದು, ಹೇರ್ ಗ್ರೋತಿಗೆ ಒಳ್ಳೆಯದು. ತಲೆ ಕೂದಲು ತುಂಬ ಸ್ಟ್ರಾಂಗ್ ಆಗಿ ಬರಲಿಕ್ಕೆ ಹೆಲ್ಪ್ ಮಾಡುತ್ತೆ. ರೂಟ್ಸಿಂದ ಚೆನ್ನಾಗಿ ಗ್ರೋ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಇದರ ಜೊತೆಗೆ ದಿನಕ್ಕೊಂದು 3 ಆಲ್ಮಂಡ್ ಅಥವಾ ಬಾದಾಮಿಯನ್ನು ನೀರಲ್ಲಿ ನೆನೆಸಿ ತಿನ್ನೋದಕ್ಕೆ ಕೊಡಬೇಕು. ದೊಡ್ಡವರಿಗಾದರೆ ಒಂದು 5 ಬಾದಾಮಿ ತಿನ್ಬೋದು. ಚಿಕ್ಕ ಮಕ್ಕಳಿಗಾದರೆ ಒಂದು 6 ವರ್ಷದ ನಂತರದ ಮಕ್ಕಳಿಗಾದರೆ 3 ಬಾದಾಮಿಯನ್ನು ನೀರಲ್ಲಿ ನೆನೆಕ್ಕೆ ಆರಾಮ್ಸೆ ಕೊಡ್ಬೋದು. ಇದಿಷ್ಟ ಆದ ನಂತರ ಅದ್ಭುತವಾಗಿರುವಂಥ ಒಂದು ಹೇರ್ ಆಯಿಲ್ ಬಗ್ಗೆ ಹೇಳ್ತಾ ಇದ್ದೀನಿ. ಆ ಹೇರ್ ಆಯಿಲನ್ನು ಒಮ್ಮೆ ರೆಡಿ ಮಾಡಿಟ್ಕೊಳ್ಳಿ. 1/2 ಲೀಟರ್ ಹರಳೆಣ್ಣೆ, 1/2 ಲೀಟರ್ ಅಂದರೆ ತೆಂಗಿನೆಣ್ಣೆ, ಪ್ಯೂರ್ ಆಗಿರೋದನ್ನೇ ತಗೊಳ್ಳಿ. ನಿಮಗೆ ಪ್ಯೂರ್ ಆಗಿರುವಂಥ ಹರಳೆಣ್ಣೆ ಮತ್ತು ತೆಂಗಿನೆಣ್ಣೆ ಲಿಂಕ್ ಬೇಕು ಅಂತಂದರೆ ಈ ವಿಡಿಯೋದಲ್ಲಿ ಲಿಂಕ್ ಹಾಕಿರ್ತೇನೆ. ಇನ್ಸ್ಟಾದಲ್ಲಿ ನೀವು ನನ್ನ ಚಾನಲ್ ನೋಡೋದಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ. 1/2 ಲೀಟರ್ ಹರಳೆಣ್ಣೆ, 1/2 ಲೀಟರ್ ತೆಂಗಿನೆಣ್ಣೆಗೆ 1 ಮುಷ್ಟಿಯಷ್ಟು ಕರಿಬೇವು, 4 ರಿಂದ 5 ಆಮ್ಲ ಅಂದರೆ ನೆಲ್ಲಿಕಾಯಿನ ಕಟ್ ಮಾಡಿಬಿಟ್ಟು ಜಜ್ಜಿಬಿಟ್ಟು ಹಾಕ್ಕೊಳ್ಳಿ. 2 ಚಮಚದಷ್ಟು ಮೆಂತೆನ ಪುಡಿ ಮಾಡಿಕೊಂಡು ಹಾಕ್ಕೊಳ್ಳಿ. ಅದಾದ ನಂತರ 1 ಈರುಳ್ಳಿನ ತೊಳೆದ್ಬಿಟ್ಟು, ಅಂದರೆ ಅದನ್ನ ಸಿಪ್ಪೆ ತೆಗೆದು ತೊಳೆದು ಕಟ್ ಮಾಡಿಕೊಂಡು ಒರೆಸಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ಕಮ್ಮಿ ಉರಿ ಇಟ್ಟು 10 ರಿಂದ 15 ನಿಮಿಷ ಈ ಎಣ್ಣೆನ ಬಿಸಿ ಮಾಡ್ಕೋಬೇಕು. ಹಾಕಿರುವಂಥ ಇಂಗ್ರೀಡಿಯೆಂಟ್ಸ್ ಕ್ರಿಸ್ಪ್ ಆಗಬೇಕು, ಅಂದರೆ ಕರಗಬಾರ್ದು. ಎಣ್ಣೆ ಗೋಲ್ಡನ್ ಕಲರ್ ಬರಬೇಕು. ಅದಾದ ನಂತರ ಸ್ಟವನ್ನು ಬಂದ್ ಮಾಡಿ ಎಣ್ಣೆನ ತಣ್ಣಗಾಗಲಿಕ್ಕೆ ಬಿಟ್ಟು ಫಿಲ್ಟರ್ ಮಾಡಿಕೊಂಡು ಒಂದು ಬಾಟಲಲ್ಲಿ ಸ್ಟೋರ್ ಮಾಡಿ ಅಪ್ಲೈ ಮಾಡಬೇಕು ಅನ್ನಿಸಿದಾಗ ಆ ಎಣ್ಣೆನ 1-2 ಚಮಚ ತಗೊಂಡು ಸ್ಲೈಟಾಗಿ ಬಿಸಿ ಮಾಡ್ಕೋಬೇಕು. ಬಿಸಿ ಮಾಡಿಕೊಂಡು ತಲೆಗೆ ಹಚ್ಚಿ 5 ನಿಮಿಷ ಮಸಾಜ್ ಮಾಡಬೇಕು. ಎಣ್ಣೆನ ಸ್ವಲ್ಪ ಬಿಸಿ ಮಾಡೋದ್ರಿಂದ 5 ನಿಮಿಷ ಮಸಾಜ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿಗೆ ತಲೆ ಕೂದಲು ಸೊಂಪಾಗಿ ತುಂಬ ಬೇಗ ಒಳ್ಳೆಯ ಹೇರ್ ಗ್ರೋತ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಸ್ನಾನ ಮಾಡಿಸುವಾಗ ಯಾವಾಗಲೂ ಮೈಲ್ಡ್ ಆಗಿರುವಂಥ ನ್ಯಾಚುರಲ್ ಶಾಂಪನ್ನೇ ಬಳಸಿ, ಕೆಮಿಕಲ್ ಜಾಸ್ತಿ ಇರುವಂಥದ್ದನ್ನು ಬಳಸೋಕೆ ಹೋಗಬೇಡಿ. ಒಳ್ಳೆ ಶಾಂಪುದು ಬೇಕಾದರೆ, ನ್ಯಾಚುರಲ್ ಶಾಂಪುದು ಬೇಕಾದರೆ ಲಿಂಕ್ ಈ ವಿಡಿಯೋದಲ್ಲಿ ಹಾಕಿರ್ತೇನೆ. ನೀವು ಲಿಂಕ್ ಅಂತ ಕಮೆಂಟ್ ಮಾಡಿ. ಇನ್ಸ್ಟಾದಲ್ಲಿ ವಿಡಿಯೋ ನೋಡೋದಿದ್ರೆ, ಯೂಟ್ಯೂಬಲ್ಲಾದರೆ ಈ ವಿಡಿಯೋದಲ್ಲಿ ಟ್ಯಾಗ್ ಮಾಡಿರ್ತೇನೆ. ಸೊ ಈ ಟಿಪ್ಸನ್ನು ರೆಗ್ಯುಲರ್ ಆಗಿ ಫಾಲೋ ಮಾಡಿ. 1 ತಿಂಗಳು ಮಾಡಿ 2 ತಿಂಗಳಾಗಿ ಮಾಡಿ ಬಿಡೋದಲ್ಲ. ಹೇರ್ ಕೇರ್ ಅನ್ನುವಂಥದ್ದು ಲೈಫ್ ಲಾಂಗ್ ನಾವು ಮಾಡಬೇಕಾಗಿರುವಂಥದ್ದು. ಪ್ರತಿ ಸರಿ ಈ ಥರ ನೀವು ಹೇರ್ ಕೇರ್ ಮಾಡಿದರೆ ನಿಮ್ಮ ತಲೆ ಕೂದಲು ಸೂಪರಾಗಿ ಬೆಳೆಯೋದನ್ನು, ಸುಂದರವಾಗೋದನ್ನು ಯಾರ ಕೈಯಿಂದಲೂ ತಪ್ಪಿಸೋಕ್ಕೆ ಸಾಧ್ಯ ಇಲ್ಲ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೀವು ಮಾತ್ರ ನೋಡೋದಲ್ಲ ಬೇರೆಯವರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.